ಇನ್ನು ಕೋವಿಡ್ ಪ್ರಕರಣಗಳು ಇಳಿಕೆಯಾದ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಇಂದಿನಿಂದ 3ನೇ ಹಂತದ ಲಾಕ್ಡೌನ್ ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ 3ನೇ ಹಂತದ ಅನ್ಲಾಕ್ ಮಾರ್ಗಸೂಚಿಯಲ್ಲಿ ದೇವಸ್ಥಾನ, ಮಠ, ಮಂದಿರಗಳನ್ನು ತೆರೆಯಲು ಅವಕಾಶವನ್ನ ನೀಡಲಾಗಿದೆ. ಹೀಗಾಗಿ ರಾಜ್ಯದ ಬಹುತೇಕ ದೇಗುಲಗಳು ಇಂದಿನಿಂದ ಭಕ್ತರಿಗೆ ಪ್ರವೇಶವನ್ನು ನೀಡಲು ಸಿದ್ಧತೆಯನ್ನು ಆರಂಭಿಸಿದೆ. ಆದರೆ ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕೆ ಮಾತ್ರ ಭಕ್ತರು ಇನ್ನೊಂದು ವಾರ ಕಾಯಲೇಬೇಕಾಗಿದೆ. ಯಾಕಂದರೆ ಇಂದಿನಿಂದ ಉಡುಪಿ ಶ್ರೀಕೃಷ್ಣ ಮಂದಿರದಲ್ಲಿ ಭಕ್ತರಿಗೆ ದರ್ಶನ ಆರಂಭಿಸದೇ ಇರಲು ಪರ್ಯಾಯ ಅದಮಾರು ಮಠದ ಆಡಳಿತ ಮಂಡಳಿ ನಿರ್ಧಾರವನ್ನ ಮಾಡಿದೆ. ಸುತ್ತಮುತ್ತಲ ರಾಜ್ಯಗಳ ಚಿತ್ರಣವನ್ನ ನೋಡಿಕೊಂಡು ಒಂದು ವಾರದ ಬಳಿಕ ಮಠದಲ್ಲಿ ಕೃಷ್ಣನ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಅಂತ ಪರ್ಯಾಯ ಅದಮಾರು ಮಠಾಧೀಶರಾದ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರು ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಉಡುಪಿಯಿಂದ ಪ್ರಮೋದ್ ಸುವರ್ಣ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಅವರೇ ನಮಸ್ಕಾರ. ರಾಜ್ಯದ ಎಲ್ಲ ದೇವಾಲಯಗಳಲ್ಲೂ ಕೂಡ ಭಕ್ತರಿಗೆ ದೇವರ ದರ್ಶನಕ್ಕೆ ಅನುವನ್ನ ಮಾಡಿಕೊಡಲಾಗಿದೆ. ಆದರೆ ಉಡುಪಿಯ ಶ್ರೀಕೃಷ್ಣ ಮಾತ್ರ ದರ್ಶನ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಒಂದು ವಾರ ಭಕ್ತರು ಕಾಯಲೇಬೇಕಾಗಿದೆ. ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಖಂಡಿತವಾಗಿಯೂ ಏನಂತ ಹೇಳಿದ್ರೆ, ರಾಜ್ಯಾದ್ಯಂತ 3ನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆದ್ದರಿಂದ ಎಲ್ಲಾ ಧಾರ್ಮಿಕ ಕೇಂದ್ರಗಳಿಗೆ ಭಕ್ತರಿಗೆ ಹೋಗ್ಲಿಕ್ಕೆ ಅಂದ್ರೆ ಪೂಜೆ ಪುರಸ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಬೆಳಗಿನಿಂದಲೇ ಉಡುಪಿ ಜಿಲ್ಲಾದ್ಯಂತ ಕೆಲವೊಂದು ದೇವಸ್ಥಾನಗಳಲ್ಲಿ ಭಕ್ತರು ಬಂದು ಪೂಜೆ ಸಲ್ಲಿಸುವಂತದ್ದು ನಾವು ಗಮನಿಸ್ತಿದ್ದೇವೆ. ಅನಂತೇಶ್ವರ ದೇವಸ್ಥಾನ ಕೂಡ ಇವತ್ತು ಓಪನ್ ಆಗಿದ್ದು ಭಕ್ತರು ಬಂದು ದರ್ಶನವನ್ನು ಪಡೆಯುವಂತದ್ದು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಈಗ ಒಂದು ವಾರ ಕಾಲ ಭಕ್ತರಿಗೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿಯ ಸ್ವಾಮೀಜಿಗಳು ಈಗಾಗ್ಲೇ ಹೇಳಿದ್ದಾರೆ, ನಾವು ಸರ್ಕಾರ ಈಗಾಗ್ಲೇ ದೇವಾಲಯಗಳನ್ನು ಓಪನ್ ಮಾಡಿದೆ. ಆದ್ರೆ ನಾವು ಸದ್ಯಕ್ಕೆ ಒಂದು ವಾರ ಕಾಲ ನಾವು ಕಾದು ನೋಡ್ತೇವೆ. ಅಂದ್ರೆ ಯಾವ ರೀತಿಯಲ್ಲಿ ನಾವು ಭಕ್ತರಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಈ ಒಂದು ಕೋವಿಡ್ ಇದಕ್ಕೆ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ನಾವು ಮುಂದಿನ ಒಂದು ವಾರದ ನಂತರ ದೇವಾಲಯಕ್ಕೆ ಭಕ್ತರಿಗೆ ಅವಕಾಶ ಮಾಡಿಕೊಡ್ತೇವೆ ಎಂಬ ಒಂದು ಮಾತನ್ನು ಕೂಡ ಅಲ್ಲಿಯ ಸ್ವಾಮೀಜಿಗಳು ಹೇಳಿದ್ರು. ಸದ್ಯಕ್ಕೆ ಇವತ್ತು ಕೊಲ್ಲೂರು ಇರಬಹುದು, ಉಡುಪಿಯ ಕೊಲ್ಲೂರು, ಇನ್ನಿತರ ದೇವಾಲಯಗಳಲ್ಲಿ ಇವತ್ತಿನಿಂದಲೇ ಭಕ್ತರು ಬರುವಂತದ್ದು ನಾವು ಕಾಣ್ತಾ ಇದ್ದೇವೆ ಅಂತ ಹೇಳ್ಬೋದು. ಭಕ್ತರ ಸಂಖ್ಯೆಯಲ್ಲಿ ಇಳಿಕೆಯಾಗಿದೆಯಾ ಹೇಗೆ ಅಂತ? ಈಗಾಗ್ಲೇ ಸ್ಥಳೀಯ ಉಡುಪಿ ಜಿಲ್ಲಾದ್ಯಂತ ಬರುವಂತ ಅಂದ್ರೆ ಉಡುಪಿ ಜಿಲ್ಲೆಯ ಭಕ್ತರು ಮಾತ್ರ ಈಗ ದೇವಾಲಯಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ರೆ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬರುವಂತ ಭಕ್ತರು ಇನ್ನಷ್ಟೇ ಬರ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಬರುವಂತ ಅವಕಾಶ ಇರುವುದರಿಂದ ಈಗಾಗ್ಲೇ ಕೊಲ್ಲೂರಿಗೆ ಸಾಕಷ್ಟು ಭಕ್ತರು ಬರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಆದ್ರೆ ಸ್ಥಳೀಯವಾಗಿ ಉಡುಪಿ ಜಿಲ್ಲಾದ್ಯಂತ ಇರುವಂತಹ ಸ್ಥಳೀಯ ದೇವಾಲಯಗಳಲ್ಲಿ ಸ್ಥಳೀಯ ಭಕ್ತರು ಹೆಚ್ಚು ಸಂಖ್ಯೆಯಲ್ಲಿ ಬರುವಂತದ್ದು ನಾವು ಕಾಣ್ತಾ ಇದ್ದೇವೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ.